ನೀವು ಯಾವ ಫೋಟೋ ಅಂತ ಗೆಸ್ ಮಾಡಿ. ಯಾರು? ವೀರ ಸಾವರ್ಕರ್. ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಅದು ಯಾರು? ಆಮಿರ್ ಖಾನ್. ಯಾರು? ಆಮಿರ್ ಖಾನ್. ಅಣ್ಣಾಚಾರ್ಯ. ಗಾಂಧೀಜಿ. ಪಕ್ಕಂದನುಂಜಿ. ಜವಾಹರ್ಲಾಲ್ ಫೇವರೇಟ್ ಎಂದು ಗೊತ್ತು. ಮಹಾತ್ಮ ಗಾಂಧಿ. ಕಲರ್ ಪ್ರಿಂಟ್ ಆಗಿದ್ರೆ ಹೇಳ್ಬೋದಿತ್ತು. ವೀರ ಸಾವರ್ಕರ್. ಗೊತ್ತಿದ್ದ ಹೇಳ್ಬೇಕಲ್ಲ. ಈ ಸಲ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ? 47 3 ಸಾರಿ. ನಮ್ದು ರಾಷ್ಟ್ರ ಲಾಂಛನದ ಕೆಳಗೆ ಒಂದು ಪ್ರಾಣಿದ್ದು ಮುಖ ಇದೆಯಲ್ಲ, ಅದು ಯಾವ ಪ್ರಾಣಿ? ಇದು ಟೈಗರ್. ಸಿಂಹ. ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಗಾಂಧೀಜಿ. ನಂಗೆ ಗೊತ್ತಿಲ್ಲ, ಆದ್ರೂ ಸಹ ನಾನು ಸ್ವಾತಂತ್ರ್ಯ ಹೋರಾಟಗಾರದ್ದು ಗಾಂಧೀಜಿ, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಜನಗಣಮನ. ಹೌದು, ಅದು ಯಾರು ಬರ್ದಿದ್ದು ಗೊತ್ತಾ? ರವೀಂದ್ರನಾಥ ಠಾಗೋರ್. ಗಾಂಧೀಜಿನ ಪಪ್ಪ ಅಮ್ಮನ ಚಂದ್ರಶೇಖರ್ ಎಲ್ಲ ಗೊತ್ತಿತ್ತು. ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೀವಿ. ಈ ದಿನ ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮ್ಮ ಜನರಿಗೆ ಅದೆಷ್ಟು ಗೊತ್ತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸುದ್ದಿ ಸಿಂಪಲ್ ಆಗಿರುವ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಜನರಲ್ಲಿ ಕೇಳೋ ಪ್ರಯತ್ನವನ್ನು ಮಾಡಿತು. ಆ ಸಿಂಪಲ್ ಆಗಿರೋ ಕ್ವಶ್ಚನಿಗೆ ನಮ್ಮ ಪಬ್ಲಿಕ್ ಅದೆಷ್ಟು ಕಷ್ಟಪಟ್ಕೊಂಡು ಉತ್ತರ ಕೊಟ್ಟರು. ಅಷ್ಟೇ ಅಲ್ಲದೆ ಗಾಂಧೀಜಿ ಹಾಗೂ ಸುಭಾಷ್ ಚಂದ್ರ ಬೋಸ್ ಇವರ ಭಾವಚಿತ್ರವನ್ನು ತೋರಿಸಿ ಇದು ಯಾರು ಅಂತ ಗುರ್ತು ಹಿಡಿಯೋದಕ್ಕೂ ಹೇಳ್ತು. ಆದರೆ ನಮ್ಮ ಪಬ್ಲಿಕ್ ಕೊಟ್ಟ ರಿಯಾಕ್ಷನ್ ಹೇಗಿತ್ತು ಬನ್ನಿ ನೋಡ್ಕೊಂಬರೋಣ. ನೀವು ಯಾವ ಫೋಟೋ ಅಂತ ಗೆಸ್ ಮಾಡಿ. ಇಲ್ಲಿ ಮಹಾತ್ಮ ಗಾಂಧಿ. ಅಲ್ಲ, ಇಲ್ಲ, ಮಹಾತ್ಮ ಗಾಂಧಿ. ಹೇಗೆ ಕನ್ಫರ್ಮ್ ಆಗಿ ಹೇಳ್ತೀರಾ? ಅದು ಅವರು ಚಿಕ್ಕದಿರುವಾಗ ಹಾಗೆ. ಹೌದಾ? ಫೋಟೋದಲ್ಲಿ ನೋಡಿ ಕರೆಕ್ಟ್ ಆಗಿ ಹೇಳಿದ್ದೀರಿ. ಓಕೆ, ನಮ್ಮ ರಾಷ್ಟ್ರಪಿತ ಅಂತ ಯಾರನ್ನ ಕರೆಯೋದು? ನಮ್ದು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಓಕೆ, ಈ ಸಲ ನಾವು ಸೆಲೆಬ್ರೇಟ್ ಮಾಡ್ತಿದೀವಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆ 77. ಓಕೆ, ನಮ್ಮ ಫ್ಲಾಗ್ ಇದೆಯಲ್ಲ ಅದರಲ್ಲಿ ಎಷ್ಟು ಕಲರ್ ಇರೋದು? 3. ಯಾವುದೆಲ್ಲ? ಕೇಸರಿ, ಬಿಳಿ, ಹಸಿರು. ಮಧ್ಯ ಏನಿದೆ? ಅಶೋಕ ಚಕ್ರ. ಓಕೆ, ಅದರಲ್ಲಿ ಎಷ್ಟು ಕಡ್ಡಿಗಳು? 24. ಓಕೆ, ಈಗ ರಾಷ್ಟ್ರ ಲಾಂಛನ ಇದೆಯಲ್ಲ ಅದರಲ್ಲಿ ಒಂದು ಪ್ರಾಣಿದ ಮುಖ ಇದೆಯಲ್ಲ, ಅದು ಯಾವ ಪ್ರಾಣಿ? ಸಿಂಹ. ಅದ್ರ ಕೆಳಗಡೆ ಏನು ಬರ್ದಿರುತ್ತೆ? ಸತ್ಯಮೇವ ಜಯತೆ. ಓಕೆ, ಗಾಂಧೀಜಿ ಅವ್ರದ್ದು ಪೂರ್ತಿ ಹೆಸರು ಗೊತ್ತಾ? ಮೋಹನ್ ದಾಸ್ ಕರಮಚಂದ ಗಾಂಧಿ. ಏನು? ಮೋಹನ್ ದಾಸ್ ಕರಮಚಂದ ಅವ್ರ ಗಾಂಧಿ. ಅಪ್ಪ ಅಮ್ಮನ ಹೆಸರೇನು? ಪುತಲಿಬಾಯಿ ಮತ್ತು ಕರಮಚಂದ್ರ ಗಾಂಧಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಓಕೆ, ನಮ್ಮ ರಾಷ್ಟ್ರಗೀತೆ? ನಮ್ಮ ಜನಗಣಮನ. ಏತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ? 75 ವರ್ಷ ನಡಪುಂಡ. ಓಕೆ, ನಮ್ಮ ಫ್ಲಾಗ್ ಡೇತ್ ಕಲರ್? ಮೂಜಿ ಕಲರ್. ಗೋಪುರ? ಹಳದಿ, ಬಿಳಿ, ಹಸಿರು. ಓಕೆ, ಹಸಿರು ಕಲರ್ ದಾದ ಪಂಕ್ತಿ? ಹಸಿರು ಕೃಷಿ, ಶಾಂತಿ, ಪುರ. ಓಕೆ, ಆಯ್ತು. ನಡುಟ್ಟು ಒಂದು ಚಕ್ರ ಉಂಟು, ಯಾವುದಾದ್ರು? ಅವು ನಮ್ಮ ಧರ್ಮದ ಸಂಕೇತ. ನಮ್ಮ ದೇಶದ ಅಶೋಕ ರಾಜನ ಕಾಲೋಡೆ ಇತ್ತು ನಾವು. ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಓಕೆ, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ, ನಾನೊಂದು ಫೋಟೋ ತೋರಿಸ್ತೀನಿ, ಯಾರು ಅಂತ ಗೆಸ್ ಮಾಡ್ತೀರಾ? ಯಾರಿದು? ಒಂದು ಕ್ಲೂ ಕೊಡ್ತೀನಿ, ಯಾರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಕ್ಲೂ ಕೊಡಿ. ಹಾಂ, ಸ್ವಾತಂತ್ರ್ಯ ಹೋರಾಟಗಾರರು ಯಾರಿರ್ಬೋದು? ಗೊತ್ತಾಗ್ತದೆ? ಎಸ್, ಐಡಿಯಾನೇ ಇಲ್ಲ. ಓಕೆ, ಬಾಪೂಜಿ ಅಂತ ಯಾರನ್ನ ಕರಿತೀವಿ? ಗಾಂಧೀಜಿನ ಕರಿತೀವಿ. ಏನು ಗಾಂಧೀಜಿಯವರ ಅಪ್ಪ ಅಮ್ಮನ ಹೆಸರೇನು? ಪುತಲಿಬಾಯಿ ಮತ್ತು ಕರಮಚಂದ್ರ ಗಾಂಧಿ. ಓಕೆ, ಈ ವರ್ಷ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ? 76. ನಮ್ಮದು ನ್ಯಾಷನಲ್ ಆಂಥಮ್ ಜನಗಣಮನ. ಓಕೆ, ಇದನ್ನ ಯಾರು ಬರ್ತಿದ್ದು? ರವೀಂದ್ರನಾಥ್ ಠಾಗೋರ್. ಓಕೆ, ಥ್ಯಾಂಕ್ ಯು. ನಮ್ಮ ಈ ವರ್ಷ 8ನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ? 76. ಓಕೆ, ಬಾಪೂಜಿ ಬಂದೇರೇನು ಲೆಪ್ಪು? ಗಾಂಧೀಜಿ. ಗಾಂಧೀಜಿ. ಬಾಪೂಜಿ ಬಂದೇರೇನು? ಗಾಂಧೀಜಿ. ಓಕೆ, ಗಾಂಧೀಜಿನ ಪಪ್ಪ ಅಮ್ಮನ ಕೂಡ ಬರ್ತದೆ? ಚಂದ್ರಶೇಖರ್ ಎಲ್ಲ ಗೊತ್ತಿತ್ತು. ಪಕ್ಕ ಗಾಂಧೀಜಿ. ಪಕ್ಕ ಗಾಂಧೀಜಿ. ಹೇಗೆ ಪಕ್ಕ ಗಾಂಧೀಜಿ? ಅದು ಹೆಂಗಿರುವಾಗ ಈಗೇನಿತ್ತು ಸ್ವಲ್ಪ ಅವರು ಫೇಸ್ ಕಟ್ ಮಾಡೋದು ಸ್ವಲ್ಪ ಹಾಗೆ. ಅಡ್ವೊಕೇಟಾ? ಹಾಗೆ. ಓಕೆ ಓಕೆ ಓಕೆ, ನಾನೊಂದು ಫೋಟೋ ತೋರಿಸ್ತೀನಿ, ಯಾರು ಅಂತ ಹೇಳ್ಬೋದು? ಗೆಸ್ ಮಾಡಬೇಕು. ತಗೊಂಡು ನೋಡಿಯಪ್ಪ. ಯಾರಿದು? ಗೊತ್ತಿಲ್ಲ. ನಿಜವಾಗ್ಲೂ ಇದ್ಯಾರಿದು? ಗಾಂಧೀಜಿ ಮಗ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಮೋತಿಲಾಲ್ ನೆಹರು. ನೆಹರು ಅಂತನಾ? ವೀರ ಸಾವರ್ಕರ್. ಯಾರು? ವೀರ ಸಾವರ್ಕರ್ ಅಲ್ಲ.
ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಿಲ್ಲ. ಓಕೆ, ನಮ್ಮದು ರಾಷ್ಟ್ರ ಲಾಂಛನದ ಕೆಳಗೆ ಒಂದು ಸ್ಲೋಗನ್ ಇರುತ್ತಲ್ಲ, ಏನದು? ಯಾವುದು? ರಾಷ್ಟ್ರ ಲಾಂಛನದ ಕೆಳಗೆ ಒಂದು ಸ್ಲೋಗನ್ ಇರುತ್ತಲ್ಲ, ಏನು ಬರೆದಿರ್ತಾರೆ ಅಲ್ಲಿ? ಬ್ಲ್ಯಾಂಕ್ ಆಗ್ಬಿಟ್ರಾ? ಓಕೆ, ಅಲ್ಲಿ ಒಂದು ಪ್ರಾಣಿದ ಮುಖದ ಇದಿರುತ್ತಲ್ಲ, ಅದು ಏನದು? ಯಾವ ಪ್ರಾಣಿ? ಇದು ಲಯನ್. ಹಾಂ, ಓಕೆ. ಎಷ್ಟು ಮುಖ ಇರುತ್ತೆ? 3. ಮೂರಾ? ರಾಷ್ಟ್ರ ಲಾಂಛನ ಅಲ್ಲ? ಹೌದು ಹೌದು. ಅದ್ರ ಕೆಳಗಡೆ ಏನು ಬರ್ದಿರುತ್ತೆ ಅಂತ ಗೊತ್ತಿರುತ್ತೆ? ಅದು ನಾನೊಂದು ಫೋಟೋ ತೋರಿಸ್ತೀನಿ, ಇದು ಯಾರು ಅಂತ ಗೆಸ್ ಮಾಡ್ಬೋದಾ? ಓಕೆ. ಸುಭಾಷ್ ಚಂದ್ರ ಬೋಸ್. ಎಕ್ಸ್ಕ್ಯೂಸ್ ಮೀ, ನಾನೊಂದು ಫೋಟೋ ತೋರಿಸ್ತೇನೆ, ಇದು ಯಾರು ಅಂತ ಗೆಸ್ ಮಾಡ್ಬೋದಾ? ಇಟ್ಕೊಳ್ಳಿ, ಗೆಸ್ ಮಾಡಿ, ನಾನು ಕ್ಲೂ ಕೊಡ್ತೀನಿ. ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಅದು. ಯಾರು? ನೀರೊಬ್ಳು ಬಂದ್ಲು. ಈ ಊರಿಲ್ವಾ? ಊರು ಯಾರು? ಇದು ಬೇರೆ, ಅದು ಬೇರೆ. ಅದು ಯಾರು? ಇವರ ಯಾರು ಹೇಳಿ? ಓಕೆ, ಈ ವರ್ಷ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? 75 और 76 ಆರ್ ಆಪ್ಷನ್ ಹೇಳಿದ್ರು. ಓಕೆ, ಬಾಪೂಜಿ ಅಂತ ಯಾರನ್ನ ಕರಿತೀವಿ? ಗಾಂಧೀಜಿ. ಓಕೆ, ಅವ್ರ ಅಪ್ಪ ಅಮ್ಮನ ಹೆಸರು? ಪುತ್ತಲಿಬಾಯಿ ಮತ್ತು ತಂದೆದು ಸರಿ ನೆನಪಿಲ್ಲ. ಗೊತ್ತಿಲ್ಲ. ಓಕೆ, ನಮ್ಮದು ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಕಲರ್ ಇದೆ? 3 ಕಲರ್. 3. ಯಾವುದೆಲ್ಲ? ಕೇಸರಿ ಬಿಳಿ ಹಸಿರು. ಓಕೆ, ಅದು ಕೇಸರಿ ಕಲರ್ ಏನ ರೆಪ್ರೆಸೆಂಟ್ ಮಾಡುತ್ತೆ? ಕೇಸರಿ ಕಲರ್ ತ್ಯಾಗ. ಓಕೆ, ವೈಟ್? ವೈಟ್ ಶಾಂತಿ. ಗೊತ್ತಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಅದು ಯಾರು? ಆಮಿರ್ ಖಾನ್ ಸರ್. ಯಾರು? ಆಮಿರ್ ಖಾನ್. ಆಮಿರ್ ಖಾನಾ? ಯಾರು ಫೋಟೋ ಇದು? ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಇದು. ಯಾರಿದು? ಬೇರೆ ಫೋಟೋ ತೋರಿಸ್ಬೋದಾ? ಅಲ್ಲ, ಬೇರೆ ಬೇರೆಯವ್ರು ಇರೋದು, ನೀವು ಅದನ್ನು ಗೆಸ್ ಮಾಡಿ ಯಾರು. ಇಟ್ಸು, ಇದನ್ನು ತಗೊಳ್ಳಿದ್ದು ಯಾರು? ಯಾರಿರ್ಬೋದು? ಓಕೆ, ಒಂದು ಸ್ವಾತಂತ್ರ್ಯ ಹೋರಾಟಗಾರ ಒಂದು 2-3 ಜನದ ಹೆಸರು ಹೇಳಿ ನೋಡೋಣ. ಮಹಾತ್ಮ ಗಾಂಧೀಜಿ, ಹಾಂ. ಸಾವರ್ಕರ್, ಹಾಂ. ವೀರ ಸಾವರ್ಕರ್, ಓಕೆ ಕಿತ್ತೂರು ರಾಣಿ ಚೆನ್ನಮ್ಮ, ಓಕೆ. ಮತ್ತು ಭಗತ್ ನಮ್ಮದು ಸಿಂಗ್, ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ನಮ್ಮದು ಪ್ರಧಾನಿ ಇಂಡಿಪೆಂಡೆನ್ಸ್ ಡೇ ದಿನ ಫ್ಲಾಗ್ ಹಾಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರೆ? ಕೆಂಪುಕೋಟೆ. ಕೆಂಪುಕೋಟೆಯಲ್ಲಿ ಮಾಡ್ತಾರೆ. ಈ ಸಲ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ? 76. ಎಷ್ಟು? 76. ಓಕೆ, ನಮ್ಮದು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮದು ದೇಶದ ಪ್ರಧಾನಿ ಫ್ಲಾಗ್ ಹಾಸ್ಟ್ ಮಾಡ್ತಾರಲ್ಲ, ಅದು ಎಲ್ಲಿ ಮಾಡ್ತಾರೆ? ರೆಡ್ ಫೋರ್ಟ್ ಇರುತ್ತಾ? ರೆಡ್ ಫೋರ್ಟ್. ಓಕೆ, ನಮ್ಮ ರಾಷ್ಟ್ರ ಲಾಂಛನದ ಕೆಳಗಡೆ ಒಂದು ಪ್ರಾಣಿದ ಮುಖ ಇದೆಯಲ್ಲ, ಅದು ಯಾವ ಪ್ರಾಣಿ? ಬುಲ್. ಬುಲ್. ಓಕೆ, ಅದ್ರ ಕೆಳಗಡೆ ಒಂದು ಸ್ಲೋಗನ್ ಇರುತ್ತಲ್ಲ, ಏನದು? ಸತ್ಯಮೇವ ಜಯತೆ. ಯಾರು ಫೋಟೋ ಇದು? ಬಾಲಗಂಗಾಧರ್. ಬಾಲಗಂಗಾಧರ್ ತಿಲಕ. ನೀವು? ನೀವು ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು 2-3 ಹೆಸರು ಹೇಳಿ. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್. ಓಕೆ, ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಅಂತ ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಮಹಾತ್ಮ ಗಾಂಧೀಜಿ. ಓಕೆ, ಇವಾಗ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ದೇಶದ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಅದು ಎಲ್ಲಿ ಮಾಡ್ತಾರೆ? ದೆಹಲಿ. ದೆಹಲಿ. ಎಲ್ಲಿ? ದೆಹಲಿ. ದಿಲ್ಲಿಯಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ. ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲೇ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು. ಓಕೆ, ಗೆಸ್ ಮಾಡ್ತೀರಾ ಯಾರು ಫೋಟೋ ಇದು ಅಂತ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಯಾ? ಬೇರೆ ಏನಾದರೂ ಗೆಸ್? ಸರ್, ಈ ವರ್ಷ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು? 76. ಓಕೆ ಓಕೆ ಸರ್, ನಮ್ಮದು ರಾಷ್ಟ್ರ ಲಾಂಛನದ ಕೆಳಗೆ ಒಂದು ಪ್ರಾಣಿದ ಮುಖ ಇದೆಯಲ್ಲ, ಅದು ಯಾವ ಪ್ರಾಣಿ ಸರ್? ಸಿಂಹದಲ್ಲ. ಓಕೆ, ಅದ್ರ ಕೆಳಗೆ ಒಂದು ಸ್ಲೋಗನ್ ಇದೆಯಲ್ಲ, ಅದೇನದು? ಸತ್ಯಮೇವ ಜಯತೆ. ಓಕೆ, ಥ್ಯಾಂಕ್ ಯು ಸರ್. ಈ ವರ್ಷ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ? 75. 75. ಓಕೆ, ನಮ್ಮದು ಇದಿದೆಯಲ್ಲ ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಕಲರ್ ಇದೆ? 3 ಕಲರ್ ಇದೆ. ಏನೆಲ್ಲ? ಯಾವುದೆಲ್ಲ? ಕೇಸರಿ ಬಿಳಿ ಹಸಿರು 3. ಓಕೆ, ಅದ್ರ ನಡುವೆ ಒಂದು ಚಕ್ರ ಚಕ್ರ ಇದೆ. ಅದು ಯಾವ ಅಶೋಕ್ ಚಕ್ರ. ಅಶೋಕ್ ಚಕ್ರ. ಅದರಲ್ಲಿ ಎಷ್ಟು ಕಡ್ಡಿಗಳಿದೆ? ಸಾರಿ ಗೊತ್ತಿಲ್ಲ, ಐ ಡೋಂಟ್ ನೋ. ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಗಾಂಧೀಜಿ. ಗಾಂಧೀಜಿ. ಅವ್ರ ಅಪ್ಪ ಅಮ್ಮನ ಹೆಸರು ಗೊತ್ತಾ? ಸಾರಿ ಅಂತ ಗೆಸ್ ಮಾಡ್ತೀರಾ? ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಗಾಂಧೀಜಿಯಾ? ಗಾಂಧೀಜಿ. ಓಕೆ, ಇದು ಇವಾಗ ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಗಾಂಧೀಜಿಯನ್ನು. ಗಾಂಧೀಜಿಯನ್ನ. ನಮ್ಮದು ರಾಷ್ಟ್ರ ಲಾಂಛನದ ಕೆಳಗೆ ಒಂದು ಪ್ರಾಣಿದ್ದು ಮುಖ ಇದೆಯಲ್ಲ, ಅದು ಯಾವ ಪ್ರಾಣಿ? ಇದು ಟೈಗರ್. ಟೈಗರಾ? ಓಕೆ, ಅದ್ರ ಕೆಳಗೆ ಏನೊಂದು ಸ್ಲೋಗನ್ ಬರ್ದಿರುತ್ತಲ್ಲ, ಏನದು? ಸತ್ಯಮೇವ ಜಯತೆ. ಹಾಂ, ಸತ್ಯಮೇವ ಜಯತೆ. ಓಕೆ, ನಮ್ಮದು ಸ್ವಾತಂತ್ರ್ಯ ಭಾರತದ ಮೊದಲನೇ ಪ್ರಧಾನಿ ಯಾರು?
ಇದು ಜವಾಹರ್ಲಾಲ್ ನೆಹರು. ಓಕೆ, ನಮ್ಮ ದೇಶದ ಪ್ರಧಾನಿ ಇಂಡಿಪೆಂಡೆನ್ಸ್ ಡೇ ದಿನ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರೆ ಅದನ್ನ? ಇದು ರೆಡ್ ಕೋಟ್. ಓಕೆ, ಥ್ಯಾಂಕ್ ಯು. ಒಂದು 3 ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಹೇಳಿ. ರವೀಂದ್ರನಾಥ್ ಠಾಗೂರ್, ರವೀಂದ್ರನಾಥ್ ಠಾಗೂರ, ಮತ್ತೆ ಗಾಂಧೀಜಿ, ಹಾ. ಮತ್ತೆ ನೆಹರು, ನೆಹರು. ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ರಾಜೇಂದ್ರ ಪ್ರಸಾದ್, ಓಕೆ, ನಮ್ಮದು ರಾಷ್ಟ್ರಗೀತೆನ ಬರೆದಿದ್ಯಾ? ರವೀಂದ್ರನಾಥ್ ಠಾಗೂರ್. ಯಾವುದು ನಮ್ಮ ರಾಷ್ಟ್ರಗೀತೆ? ಜನಗಣಮನ. ಹಾ? ಯಾವುದು? ಜನಗಣಮನ. ಓಕೆ, ಈಗ ನಮ್ಮ ರಾಷ್ಟ್ರ ಧ್ವಜ ಇದೆಯಲ್ಲ, ಆ ರಾಷ್ಟ್ರ ಲಾಂಛನದ ಕೆಳಗೆ ಒಂದು ಪ್ರಾಣಿದ ಮುಖ ಇದೆ ನೋಡಿ, ಅದು ಯಾವ ಪ್ರಾಣಿ? ಸಿಂಹ. ಸಿಂಹನ. ಅದ್ರ ಕೆಳಗಡೆ ಏನೋ ಬರ್ದಿರುತ್ತಲ್ಲ ಒಂದು ಸ್ಲೋಗನ್, ಏನದು? ಸತ್ಯಮೇವ ಜಯತೆ. ಓಕೆ, ಥ್ಯಾಂಕ್ ಯು. ಯಾರದು? ಜವಾಹರ್ ನೆಹರು. ನೆಹರುವಾ? ಓಕೆ, ಈ ವರ್ಷ ನಮ್ಮ 8ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಂದಲ್ಲ. ಓಕೆ, ನಮ್ಮ ತ್ರಿವರ್ಣ ಧ್ವಜ ಉಂಟದ ಏತ್ ಕಲರ್ ಉಂಟು? ಮೂಜಿ ಮೂಜಿ. ಓಪುರ ಮೂಜಿ ಕಲರ್? ಮೂಜಿ ಓ ಕಲರ್. ನಾನೊಂದು ಫೋಟೋ ತೋರಿಸ್ತೀನಿ, ಇದು ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ. ಇದು ಯಾರು ಅಂತ ನೀವು ಗೆಸ್ ಮಾಡಬೇಕು. ಸರ್, ಈ ಸಲ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು? ಯಾವುದು? ಈ ವರ್ಷಕ್ಕೆ ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಗೊತ್ತಿಲ್ಲ. ಓಕೆ, ನಮ್ಮದು ತ್ರಿವರ್ಣ ಧ್ವಜದಲ್ಲಿ 3 ಕಲರ್ ಇದೆಯಲ್ಲ, ಯಾವುದೆಲ್ಲ ಅದು? ಒಂದು ಕೇಸರಿ, ಒಂದು ಗ್ರೀನ್, ಒಂದು ವೈಟ್. ವೈಟ್. ಅದರ ನಡುವೆ ಒಂದು ಚಕ್ರ ಇದೆಯಲ್ಲ, ಏನಂತ ಕರೀತಾರೆ? ಅದು ರಾಷ್ಟ್ರದ್ದು. ಯಾವುದು? ರಾಷ್ಟ್ರ. ಹೌದು, ಅದಕ್ಕೆ ಏನಂತ ಹೆಸರು? ರಾಷ್ಟ್ರ ಧ್ವಜ. ಓಕೆ ಓಕೆ. ಈಗ ರಾಷ್ಟ್ರ ಲಾಂಛನದ ಕೆಳಗಡೆ ಒಂದು ಪ್ರಾಣಿದ ಮುಖ ಇದೆಯಲ್ಲ, ಅದು ಯಾವ ಪ್ರಾಣಿ? ಸಿಂಹ. ನಮ್ಮ ದೇಶ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಇಂದಿರಾ ಗಾಂಧಿ ಅಲ್ಲ? ಇಂದಿರಾ ಗಾಂಧಿ. ಓಕೆ, ಈಗ ನಮ್ದು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪ್ರಧಾನಿ ಅವರು ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರೆ ಅದನ್ನ? ಅದು ಕೆಂಪುಕೋಟೆ. ಸರ್, ಇದು ನಾನೊಂದು ಫೋಟೋ ತೋರಿಸ್ತಾ ಇದ್ದೀನಿ. ಇದು ಇಂಡಿಪೆಂಡೆನ್ಸ್, ಇದು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ. ಇದು ಯಾರಿರ್ಬೋದು ಅಂತ? ಇದು ಯಂಗಸ್ಟರ್ ಅಲ್ಲ, ಈಗ ಗೊತ್ತಾಗುದಿಲ್ಲ ಇದರಲ್ಲಿ. ಅದಕ್ಕೆ ಗೆಸ್ ಮಾಡಿ. ಗೆಸ್ ಮಾಡಿದ್ರೆ ಯಾರಿದು? ಸುಭಾಷ್ ಚಂದ್ರ ಬೋಸಾ? ಓಕೆ, ಬೇರೆ ಯಾರಾದರೂ? ಬೇರೆ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಪಂಡಿತ. ಓಕೆ ಸರ್, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ನೆಹರು, ಜವಾಹರ್ಲಾಲ್ ನೆಹರು ಪ್ರಥಮ ಪ್ರಧಾನಿ. ಓಕೆ, ನಮ್ಮದು ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಕೇಸರಿ, ಕೇಸರಿ, ಬಿಳಿ, ಹಸಿರು. ಓಕೆ, ಅದ್ರ ನಡುವೆ ಒಂದು ಚಕ್ರ ಚಕ್ರ ಇದೆ. ಅದಕ್ಕೇನೆ ಅಶೋಕ ಚಕ್ರ. ಓ, ಸೂಪರ್ ಸರ್. ನೀವು ನಮ್ಮದು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಅದೆಲ್ಲಿ ಮಾಡ್ತಾರೆ? ಕೆಂಪುಕೋಟೆಯಲ್ಲಿ. ಕೆಂಪುಕೋಟೆಯಲ್ಲಿ ಮಾಡ್ತಾರೆ. ಓಕೆ, ಈಗ ರಾಷ್ಟ್ರ ಲಾಂಛನ ಇದೆಯಲ್ಲ, ಅದ್ರ ಕೆಳಗಡೆ ಒಂದು ಪ್ರಾಣಿದ ಮುಖ ಇದೆ, ಅದೇನು? ಸಿಂಹ. ಸಿಂಹ. ಅದ್ರ ಕೆಳಗೆ ಏನೋ ಬರ್ದಿರುತ್ತಲ್ಲ, ಏನದು? ಸತ್ಯಮೇವ ಜಯತೆ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಫೋಟೋ ಒಂದು ಏರೊಂದು ಗೆಸ್ ಮಾಡ್ಕೊಳ್ಳಿ. ನೆಹರು ಗಾಂಧಿ. ನೆಹರು ಗಾಂಧಿಯಾ? ಅದಪ್ಪ. ಓಕೆ, ಈ ವರ್ಷ 8ನೇ ವರ್ಷದ ಸ್ವಾತಂತ್ರ್ಯ. 76. ನಮ್ಮ ಪ್ರಧಾನಿ ಇಂಡಿಪೆಂಡೆನ್ಸ್ ಡೇ ದಾನಿ ಫ್ಲಾಗ್ ಹೋಸ್ಟ್ ಮಲ್ಪೇರತೆ ಓಲ್ ಮಲ್ಪುನು ದಿಲ್ಲಿ ಕೆಂಪುಕೋಟೆ. ಕೆಂಪುಕೋಟೆಡಾ? ಓಕೆ, ನಮ್ಮ ರಾಷ್ಟ್ರ ಧ್ವಜ ಉಂಡತೆ ಐತ ತಿರ್ತಿಡು ಒಂಜಿ ರಾಷ್ಟ್ರ ಲಾಂಛನದ ತಿರ್ತು ಒಂಜಿ ಪ್ರಾಣಿದ ಮೋನೆ ಉಂಡತಲೆ ಸಿಂಹ. ಒಂಜಿ 4 ಜನ ಸ್ವಾತಂತ್ರ್ಯ ಹೋರಾಟಗಾರನ ಪುದರ್ ಪನ್. ಮಹಾತ್ಮ ಗಾಂಧಿನವ, ನೆಹರ್ನವ, ಏರ್ನವ? ಹಾಂ, ಪಲ್ಲೆ 4 ಜನ. ನೆಹರು ಏರ್ಪುರ ಅಲ್ಲೇ 4. ಒಂದು ನೆಹರ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಾಟೀಲ್, ಬಾಲಗಂಗಾಧರ ತಿಲಕ್. ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ನೆಹರು. ಓಕೆ, ಇತ್ತೆ ಇಂಡಿಪೆಂಡೆನ್ಸ್ ಡೇ ದಾನಿ ನಮ್ಮ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಲ್ಪೇರತ್ತೆ ಓಲ್ ಮಲ್ಪುನು ಅವು ನಮ್ಮ ಡೆಲ್ಲಿ. ನಮ್ಮ ರಾಷ್ಟ್ರ ತ್ರಿವರ್ಣ ಧ್ವಜ ಏತ್ ಕಲರ್ ಉಂಟು? ಮೂಜಿ ಕಲರ್. ಓಪುರ ಕೇಸರಿ, ಹಳದಿ, ಬಿಳಿ. ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಯಾರಿರ್ಬೋದು? ಗೆಸ್ ಮಾಡಿ. ಗೊತ್ತಿಲ್ಲ. ಓಕೆ, ಈ ಸಲ ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್ ನಾವು? 76. ಓಕೆ, ನಮ್ಮ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ? ಅದು ಗೊತ್ತಿಲ್ಲ. ಓಕೆ, ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಕಲರ್ ಇದೆ? 3 ಇದೆ. ಯಾವುದೆಲ್ಲ? ಹಸಿರು, ವೈಟ್, ಇದು ಕೇಸರಿ. ಕೇಸರಿನಾ? ಓಕೆ, ಅದ್ರ ನಡುವಲ್ಲಿ ಒಂದು ಚಕ್ರ ಇದೆಯಲ್ಲ, ಏನು ಚಕ್ರ ಇದೆ, ಅದು ಭಾರತದ. ಓಕೆ, ಯಾವ ಕಲರ್ ಅದು? ಅದು ಕಲರ್ ಬ್ಲ್ಯಾಕ್ ಕಲರ್. ಬ್ಲ್ಯಾಕಾ? ಓಕೆ, ಅದ್ರ ಕೆಳಗಡೆ ಒಂದು ರಾಷ್ಟ್ರ ಲಾಂಛನ ಇದೆಯಲ್ಲ, ಅಲ್ಲೊಂದು ಪ್ರಾಣಿ ಚಿತ್ರ ಇದೆಯಲ್ಲ, ಫೋಟೋ ಅಂದರೆ ಮುಖ ಇದೆಯಲ್ಲ, ಅದೇನದು? ಯಾವ ಪ್ರಾಣಿ ಅದು? ಪ್ರಾಣಿ ಅದು ಸಿಂಹ ಅಲ್ಲ?
ಸಿಂಹನ ಓಕೆ. ನಮ್ಮದು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪ್ರಧಾನಿ ಅವರು ಫ್ಲಾಗ್ ಹಾಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡೋದು ಅದು? ದಿಲ್ಲಿ ಡೆಲ್ಲಿಯಾ? ಎಲ್ಲಿ ಡೆಲ್ಲಿ? ದಿಲ್ಲಿ ಇಂಡಿಯಾದಲ್ಲ. ಓಕೆ, ಒಂದು ಸ್ವಾತಂತ್ರ್ಯ ಹೋರಾಟಗಾರ ಒಂದು 4 ಜನ ಹೆಸರು ಹೇಳಿ. ಗಾಂಧೀಜಿ. ಹಾಂ, ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅಲ್ಲ, ಮತ್ತೆ ಹಾಂ 4 ಜನ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಗಾಂಧೀಜಿ ಅಂತ. ಗಾಂಧೀಜಿ ಮತ್ತು ರಾಹುಲ್ ಗಾಂಧೀಜಿನಾ? ರಾಹುಲ್ ಗಾಂಧೀಜಿ. ಓಕೆ, ನಮ್ಮ ತ್ರಿವರ್ಣ ಧ್ವಜ ಇದೆಯಲ್ಲ, ನಮ್ಮ ಬಾವುಟ, ಅದರಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಕೇಸರಿ, ಬಿಳಿ, ಹಸಿರು. ಹೌದು, ಅದ್ರ ನಡುವಲ್ಲಿ ಒಂದು ಚಕ್ರ ಇದೆಯಲ್ಲ, ಅದಕ್ಕೇನು ಕರೀತಾರೆ? ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಇವಾಗ ನಮ್ಮ ರಾಷ್ಟ್ರಗೀತೆ ಇದೆಯಲ್ಲ, ಯಾವುದದು ನಮ್ಮ ರಾಷ್ಟ್ರಗೀತೆ? ರಾಷ್ಟ್ರಗೀತೆ ಜನ ಅದು ಇದು ಒಂದೇ ಅಂತಾರೆ. ಒಂದೇ ಮಾತರಮ್ಮ. ರಾಷ್ಟ್ರಗೀತೆನ ಯಾರು ಬರ್ತಿತ್ತು? ಗೊತ್ತಿಲ್ವಾ? ಓಕೆ, ಥ್ಯಾಂಕ್ ಯು. ನಾನೊಂದು ಫೋಟೋ ತೋರಿಸ್ತೀನಿ, ಯಾರು ಅಂತ ಗೆಸ್ ಮಾಡಿ. ಗಾಂಧಿ. ಸ್ವಾತಂತ್ರ್ಯ ಹೋರಾಟಗಾರರು. ಗಾಂಧೀಜಿ. ಹಾಂ, ಗಾಂಧೀಜಿ. ಓಕೆ ಓಕೆ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಪ್ರಧಾನಿ ಅಲ್ಲ, ಹಾಂ, ಫಸ್ಟ್ ಇದು ಗೊತ್ತಿತ್ತು. ಓಕೆ, ಈ ಸಲ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ? 76. ಓಕೆ, ಪರವಾಗಿಲ್ಲ. ನಮ್ಮದು ತ್ರಿವರ್ಣ ಧ್ವಜ ಇದೆಯಲ್ಲ, ಅದರಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಆರೆಂಜ್, ವೈಟ್, ಗ್ರೀನ್. ಓಕೆ, ಅದ್ರ ನಡುವೆ ಒಂದು ಚಕ್ರ ಇದೆಯಲ್ಲ, ಅದರಲ್ಲಿ ಎಷ್ಟು ಕಡ್ಡಿ? 24. ಯಾವ ಕಲರ್ ಇರುತ್ತೆ? ಬ್ಲೂ. ಡಾರ್ಕ್ ಬ್ಲೂ. ಓಕೆ, ನಮ್ಮದು ರಾಷ್ಟ್ರಗೀತೆ ಯಾವುದು? ಜನಗಣಮನ. ಓಕೆ, ಯಾವ ಬರ್ದಿದ್ದು? ರವೀಂದ್ರನಾಥ್ ಠಾಗೂರ್. ಓಕೆ, 4 ಜನ ಸ್ವಾತಂತ್ರ್ಯ ಹೋರಾಟಗಾರರದ್ದು ಹೆಸರು ಹೇಳ್ತೀರಾ? ಏನದು ಹೇಳಿ. ಗಾಂಧೀಜಿ, ಹಾಂ, ಜವಾಹರ್ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್. ಓಕೆ, ಸೂಪರ್. ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಗಾಂಧೀಜಿ. ಯಾರನ್ನ? ಗಾಂಧೀಜಿ. ಅವ್ರ ಅಪ್ಪ ಅಮ್ಮನ ಹೆಸರು ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ನಮ್ಮದು ಫ್ಲ್ಯಾಗ್ ಇದೆಯಲ್ಲ, ತ್ರಿವರ್ಣ ಧ್ವಜ, ಅದರಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಕೇಸರಿ, ಬಿಳಿ, ಹಸಿರು. ಓಕೆ ಓಕೆ ಓಕೆ. ಅದರ ನಡುವಲ್ಲಿ ಒಂದು ಚಕ್ರ ಇದೆಯಲ್ಲ, ಅದರಲ್ಲಿ ಎಷ್ಟು ಕಡ್ಡಿಗಳಿದೆ ಗೊತ್ತಾ? 24. ಓಕೆ, ಥ್ಯಾಂಕ್ ಯು. ಸೂಪರ್. ಗೆಸ್ ಮಾಡಿ ಯಾರು? ಅದು ಗೊತ್ತಿಲ್ಲ ನನಗೆ. ಹಾಂ, ಗೊತ್ತಿಲ್ಲ. ನಾನು ಕಲ್ತಿದ್ದೆ. ಕಲ್ತಿದ್ದೀರಾ? ಯಾರಿದು? ನಂಗೆ ಗೊತ್ತಿಲ್ಲ, ಆದರೂ ಸಹ ನಾನು ಸ್ವಾತಂತ್ರ್ಯ ಹೋರಾಟಗಾರದ್ದು ಹೇಳಿ. ವೆರಿ ಗುಡ್. ಗಾಂಧೀಜಿ, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಹಾಗೂ ಯಾರು? ನೆಹರು. ಈಚೆ ತಿರುಗಿ, ನೀವು ಟಿವಿಯಲ್ಲಿ ಕಾಣಬೇಕಲ್ಲ. ಗುಡ್ ಬಾಯ್ ಅಲ್ಲ, ಹೇಳಿ. ಹಾಂ, ಅಷ್ಟೇನಾ? ಓಕೆನಾ. ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಬಾಪೂಜಿ ಅಂತ ಗೊತ್ತಿಲ್ಲ. ಗೊತ್ತಿಲ್ವಾ? ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ? ಅದು ಸಹ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಕಲ್ತಿಲ್ವಾ? ಯಾಕೆ? ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟ ಭಾಷಣ ಮಾತ್ರ ಕಲ್ತದ್ದು ನಾನು. ಅಯ್ಯೋ, ಅಷ್ಟು ಮಾತ್ರ ಕಲ್ತ್ರಾ? ಇದೆಲ್ಲ ಯಾವಾಗ ಕಲಿಯೋದು? ಇದೆಲ್ಲ ಕಲಿಯೋದು ನೆಕ್ಸ್ಟ್ ಭಾಷಣಕ್ಕೆ. ವೆರಿ ಗುಡ್. ನಮ್ಮ ಫ್ಲ್ಯಾಗ್ ಇದೆಯಲ್ಲ, ತ್ರಿವರ್ಣ ಧ್ವಜ, ಅದರಲ್ಲಿ ಎಷ್ಟು ಕಲರ್ ಇದೆ ಗೊತ್ತಾ? ಗೊತ್ತುಂಟು. ಎಷ್ಟು? ಆರೆಂಜ್, ವೈಟ್. ಹಾಂ, ಹೇಳಿ. ಆರೆಂಜ್, ವೈಟ್, ಗ್ರೀನ್. ವಾವ್, ಸೂಪರ್. ಅದ್ರ ನಡುವಲ್ಲಿ ಒಂದು ಚಕ್ರ ಇದೆಯಲ್ಲ, ಅದು ಯಾವ ಚಕ್ರ ಅದು? ಅಶೋಕ ಚಕ್ರ. ವೆರಿ ಗುಡ್. ಯಾವ ಕ್ಲಾಸ್ ನೀವು? ಸೆಕೆಂಡ್. ನಿಮಗೆ ನಮ್ಮ ರಾಷ್ಟ್ರಗೀತೆ ಗೊತ್ತಾ? ಯಾವುದು? ರಾಷ್ಟ್ರಗೀತೆ ಯಾವುದು? ಗೊತ್ತುಂಟು. ಯಾವುದು? ಜನಗಣಮನ. ಹೌದು, ಅದು ಯಾರು ಬರ್ದಿದ್ದು ಗೊತ್ತಾ? ರವೀಂದ್ರನಾಥ ಠಾಗೂರ್. ಸೂಪರ್. ನೀವು ಯಾವ ಸ್ಕೂಲು? ಪ್ರಿಯದರ್ಶಿನಿ. ಓಕೆ, ಬಾಯ್ ಬಾಯ್. ರಾಮ್ ರಾಮ್. ನಾವು ಬಾಪೂಜಿ ಅಂತ ಯಾರನ್ನ ಕರಿತೀವಿ? ಗಾಂಧೀಜಿ. ಯಾರನ್ನ? ಗಾಂಧೀಜಿನ. ನಮ್ಮದು ಫ್ಲ್ಯಾಗ್ ಇದೆಯಲ್ಲ, ತ್ರಿವರ್ಣ ಧ್ವಜ, ಅದರಲ್ಲಿ ಎಷ್ಟು ಕಲರ್ ಇದೆ? ಯಾವುದೆಲ್ಲ? ಕೇಸರಿ, ಬಿಳಿ, ಹಸಿರು. ಈ ವರ್ಷ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಅದು ಲೆಕ್ಕ ಮಾಡಿ ನಾವು 47, 3, 6, 53. ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದ್ದು? 1947. ಹಾಂ, ಯಾವಾಗ? ಯಾವ ಮಂತ್? ಆಗಸ್ಟ್ 15. ಓಕೆ. ನಮ್ಮ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಯಾರು? ನೆಹರು, ಜವಾಹರ್ಲಾಲ್ ನೆಹರು. ಓಕೆ. ಈಗ ನಮಗೆ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರೆ?
ಫ್ಲಾಗ್ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ ಬೆಳಿಗ್ಗೆ ಹಾ? ಡೆಲ್ಲಿ. ಎಲ್ಲಿ ಡೆಲ್ಲಿಯಲ್ಲಿ ಚೆಂಗೋಟ ಈ ಕಡೆ ಎಲ್ಲಿ ಚೆಂಗೋಟ ಚೆಂಗೋಟ. ನಮ್ಮ ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಕಲರ್ ಇದೆ? ಎಂತ? ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಕೇಸರಿ ಬಿಳಿ ಹಸಿರು. ಹಾಂ ಕೇಸರಿ ಬಿಳಿ ಹಸಿರು. ಸರ್ ನೀವು ಹೇಳಿ. അതെ എനിക്ക് കന്നഡ അറിയാത്തതുകൊണ്ട് ഞാൻ പറയാത്തത്. ಓಕೆ, ಅದ್ರ ನಡುವಲ್ಲಿ ಒಂದು ಚಕ್ರ ಇದೆಯಲ್ಲ, ಏನದ್ರ ಹೆಸರು? ಅಶೋಕ ಚಕ್ರ. ಓಕೆ, ಯಾವ ಕಲರ್ ಅಲ್ಲಿ ಇರುತ್ತೆ ಅದು? ಬ್ಲಾಕ್. ಬಿಳಿ ಕಲರ್. ಯಾವುದು? ಬಿಳಿ. ಬಿಳಿ. ಓಕೆ, ಎಷ್ಟು ಕಡ್ಡಿಗಳು? ಕರ್ಪಾಣ. ಕಡ್ಡಿ ಎಷ್ಟು? ಕಡ್ಡಿ ಗೊತ್ತಿಲ್ಲ. 24. ಓಕೆ, ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಯಾರು ಬರ್ದಿದ್ದು? ಆರ ವರ್ಷಾರ. ಎಲ್ಲಿಯದು? ಯಾರು? ದೇವೇಂದ್ರನಾಥ್ ಠಾಕೂರ್. ಓಕೆ, ಇವಾಗ ನಮಗೆ ಅರ್ಜೆಂಟ್ ಉಂಟು ನೀವು. ಇಲ್ಲ, ರಾಷ್ಟ್ರ ಲಾಂಛನ ಇದೆಯಲ್ಲ, ನಮ್ದು ರಾಷ್ಟ್ರ ಲಾಂಛನದಲ್ಲಿ ಒಂದು ಪ್ರಾಣಿ ಮುಖ ಇದೆಯಲ್ಲ, ಅದು ಯಾವುದು? ಸಿಂಹ. ಅದ್ರ ಕೆಳಗಡೆ ಏನೋ ಬರ್ದಿರುತ್ತಲ್ಲ, ಏನದು? ಅದು ರಾಷ್ಟ್ರ ಇದು ಮತ್ತೆ ಇದು ಕೆಳಗಡೆಯಿಂದ ಬರ್ಚೇಕನೇನ ಆ ചോദ്യം മനസ്സിലായില്ല. രാഷ്ട്ര ലാഞ്ചന ഇല്ലട്ടെ, അതിന്റെ ഇത് പ്രാണി സിംഹമല്ലേ, അതിന്റെ അടിയിൽ എഴുതിയേക്കുന്ന എന്നതാ ಅದು ಓರ್ಕೊಂಡಿಲ್ಲ. ಗೊತ್ತಿಲ್ಲ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ತ್ರಿವರ್ಣ ಧ್ವಜ ಇದೆಯಲ್ಲ, ಅದ್ರ ನಡುವಲ್ಲಿ ಒಂದು ಚಕ್ರ ಇರುತ್ತಲ್ಲ, ಅದ್ರಲ್ಲಿ ಎಷ್ಟು ಕಡ್ಡಿಗಳಿದೆ? 24. ಎಷ್ಟು? ಯಾವ ಕಲರಲ್ಲಿ ಇರುತ್ತೆ? ಬ್ಲ್ಯಾಕ್. ಯಾವುದು? ಬ್ಲೂ ಕಲರ್. ಬ್ಲೂನಾ? ಯಾನ್ ಒಂಜಿ ಫೋಟೋ ತೋಜಾವೆ, ಒಂದು ಎರ್ನ ಫೋಟೋ ಅಂತ ನೋಡು, ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ. ಅಣ್ಣಾ ಹಜಾರೆ. ಏರೆ? ಅಣ್ಣಾ ಹಜಾರೆ. ಅಣ್ಣ ಹಜಾರೆನಾ? ನಮಗೇಪ ಸ್ವಾತಂತ್ರ್ಯ ತೆಗೆದೀನಿ 1947. 47 ಇತ್ತೆ ನಮ್ಮ 8ನೇ ವರ್ಷದ ಸ್ವಾತಂತ್ರ್ಯ ದಿನ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ನಮ್ಮ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಯಾರು? ಓಕೆ, ನಮ್ಮ ಫ್ಲಾಗ್ ಉಂಡತೆ ರಾಷ್ಟ್ರ ತ್ರಿವರ್ಣ ಧ್ವಜ ಐಟ್ ಕಲರ್ ಉಂಟು? 3 ಕಲರ್. ಹೋಗುರ ಕೇಸರಿ ಬಿಳಿ ಹಸಿರು. ನಡುಟು ಒಂದು ಚಕ್ರ ಉಂಡತೆ, ಅವು ಕಲರ್? ಅವು ನೀಲಿ. ನೀಲಿ ಐಟ್ ಹೌದಾದ ಆ ಚಕ್ರದಾದ ಕುದಾರ? ಅಶೋಕ ಚಕ್ರ. ಓಕೆ, ಥ್ಯಾಂಕ್ ಯು. ನಮ್ಮ ಬಾವುಟಡ್ ಏತ್ ಕಲರ್ ಉಂಡು? ಹೋಗುರ ಕೇಸರಿ ಬಿಳಿ ಹಸಿರು. ಆಯ್ತು, ನಡುಟು ಒಂದು ಚಕ್ರ ಉಂಡತೆ, ಅಶೋಕ ಚಕ್ರ. ಅವು ಕಲರ್? ಅವು ನೀಲಿ ಐಟ್ ಏತ್ ಗೆರೆ ಉಂಡು? 24. ಓಕೆ, ಈ ವರ್ಷ 8ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ 76. 76. ಓಕೆ, ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಕಾಂಡೆ ಫ್ಲಾಗ್ ಹಾಸ್ಟ್ ಮಲ್ಪಿರುತ್ತೆ ಪ್ರಧಾನಿ ಓಲ್ ಮಲ್ಪುನು ಕೆಂಪುಕೋಟೆ. ಓಕೆ, ನಮ್ಮ ರಾಷ್ಟ್ರ ಗೀತೆ ಗೊತ್ತುಂಡೆ? ಗೊತ್ತುಂಡು, ಚೂರು ಚೂರು ಮರತಿಪ್ಪು. ಓಕೆ ಓಕೆ, ಬಾಪೂಜಿ ಬಂದು ಏರೇನು ಲಿಪ್ಪುನು? ಗಾಂಧೀಜಿ. ಓಕೆ, ಥ್ಯಾಂಕ್ ಯು. ಒಂದು 4 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳಿ. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆ, ನಮ್ಮ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಯಾರು? ಓಕೆ, ನಮ್ಮ ಫ್ಲಾಗ್ ಇದೆಯಲ್ಲ ತ್ರಿವರ್ಣ ಧ್ವಜದಲ್ಲಿ ಎಷ್ಟು ಕಲರ್ ಇರೋದು? 3. ಯಾವುದೆಲ್ಲ? ಕೇಸರಿ ಬಿಳಿ ಹಸಿರು. ಬಿಳಿ ಏನನ್ನ ಸಾರುತ್ತೆ? ಬಿಳಿ ಶಾಂತಿ. ಶಾಂತಿನಾ? ಅದ್ರ ನಡುವಲ್ಲಿ ಒಂದು ಚಕ್ರ ಇದೆಯಲ್ಲ, ಅದಕ್ಕೆ ಏನಂತ? ಅಶೋಕ ಚಕ್ರ. ಓಕೆ, ಅದರಲ್ಲಿ ಎಷ್ಟು ಕಡ್ಡಿಗಳಿದೆ? 24. ಯಾವ ಕಲರ್ ಅದು? ನೀಲಿ. ನೀಲಿ. ಓಕೆ, ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ? ಗಾಂಧೀಜಿ. ಗಾಂಧೀಜಿನಾ? ಓಕೆ, ಈಗ ನಮ್ಮ ರಾಷ್ಟ್ರಗೀತೆ ಯಾವ್ದು ಹೇಳಿ? ಜನಗಣಮನ. ಯಾರು ಬರ್ದಿದ್ದು ಅದನ್ನ? ರವೀಂದ್ರನಾಥ ಠಾಕೂರ್. ಜಂಕ್ ನಾಲ್ ಒಂದು ಸ್ವಾತಂತ್ರ್ಯ ಹೋರಾಟಗಾರರನ್ನ ಕುದರ್ ಬಂದ್ರೆ ಒಂದು ವಲ್ಲಭಭಾಯಿ ಪಟೇಲ್ನ ಬಗ್ಗೆ ಮಾತಾಡುವ. ಅತ್ತೆ 4 ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕುದರ್ ಏರ್ಪುರ ಅಂದ್ರೆ ಭಗತ್ ಸಿಂಗ್, ವಲ್ಲಭಭಾಯಿ ಪಟೇಲ್, ಮಹಾತ್ಮ ಗಾಂಧೀಜಿ, ವಲ್ಲಭಭಾಯಿ ಪಟೇಲ್ನ ಬಗ್ಗೆ ಪಾತಿರುವಾರ? ಪಾತಿರ್ಲಿ. ಉಕ್ಕಿನ ಮನುಷ್ಯ ವಲ್ಲಭಭಾಯಿ ಪಟೇಲ್ ಈ ದೇಶದ ಪ್ರಧಾನಿ ಆತ್ವೇರ್ನ ಈ ದೇಶ ಮಸ್ತ್ ಉದ್ಧಾರ ಆಯ್ತು. ದುಂಬುಡದೆ ಮಕ್ಕಳು ಮಕ್ಕಳು ಇಡೀ ದೇಶನು ಬರ್ಬಾತ್ ಮಲ್ದು ಬಿಡಿಯರು. ಈ ದೇಶ ದುಂಬೆ ಅಭಿವೃದ್ಧಿ ಆಯ್ತು. ಈತ ಸಮಯ ಲೇಟ್ ನಿಜ. 70 ವರ್ಷ ಸ್ವಾತಂತ್ರ್ಯ ಬತ್ತಿ 70 ವರ್ಷ ಆದಲ್ಲ, ಇನ್ನಿಲ್ಲ ನಂಗೆ ದೇಶ ಅಭಿವೃದ್ಧಿ ಆತಿ ಜೀವಂಡ ಒಂಜಿ ಬಾರಿ ಬೇಜಾರದ ವಿಷಯ. ಓಕೆ ಓಕೆ, ನಮ್ಮ ರಾಷ್ಟ್ರಪಿತ ಅಂದೇರೇನು ಲೆಪ್ಪುನು? ಮಹಾತ್ಮ ಗಾಂಧಿನೇ ಲೆಪ್ಪುನು ರಾಷ್ಟ್ರ. ಓಕೆ, ನಮ್ಮ ತ್ರಿವರ್ಣ ಧ್ವಜ ಉಂಡತೆ, ತ್ರಿವರ್ಣ ಫ್ಲಾಗ್ ಉಂಡತೆ, ನಮ್ಮ ಐತ ನಡುಟು ಒಂದು ಚಕ್ರ ಉಪ್ಪುಂಡದೆ, ಅದು ಅಶೋಕ ಚಕ್ರ. ಐಟ್ ಏತ್ ಕಡ್ಡಿಪ್ಪುಂಡು? ಓ ಕಲರ್ ಅವು ನೀಲಿ ಕಲರ್ ಇಪ್ಪುಂಡು. ಓಕೆ, ಇದು ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ. ಇದು ಯಾರು ಅಂತ ಗೆಸ್ ಮಾಡಿ. ಗೆಸ್ ಮಾಡಿ ಯಾರಿರ್ಬೋದು? ಗೊತ್ತಿಲ್ಲ. ಓಕೆ, ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ? ಯಾರನ್ನ? ಓಕೆ, ಒಂದು 4 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳ್ತೀರಾ?
ಅಂಬೇಡ್ಕರ್, ವೀರ ಸಾವರ್ಕರ್. ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಓಕೆ, ನಮ್ಮದು ರಾಷ್ಟ್ರಗೀತೆ ಯಾವುದು? ರಾಷ್ಟ್ರಗೀತೆ ಜನಗಣಮನ. ಸ್ವಾತಂತ್ರ್ಯ ಹೋರಾಟಗಾರರನ್ನ ಫೋಟೋ ಒಂದು ಏರು ನಿಂಗೆ ಗೆಸ್ ಮಾಡ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ. ಏರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ, ಇಂಕೆ 4 ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮಹಾತ್ಮ ಗಾಂಧಿ, ಹಾಂ, ಜವಾಹರ್ಲಾಲ್ ನೆಹರು. ಹಾಂ. ಓಕೆ, ನಮ್ಮ ಸ್ವತಂತ್ರ ಭಾರತದ ಸುಭಾಷ್ ಚಂದ್ರ ಬೋಸ್. ಹಾಂ, ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ, ನಮ್ಮ ರಾಷ್ಟ್ರ ಇದು ಉಂಟು, ತ್ರಿವರ್ಣ ಧ್ವಜ ಉಂಟತ್ತೆ, ಐದು ಕಲರು? ಓಜಿ ಕಲರ್. ಓಪುರ ಕೇಸರಿ, ಬಿಳಿ, ಹಸಿರು. ಹಾಂ, ಬಿಳಿದಾದೇನು ಸಾರು ನೋಡಿ? ಬಿಳಿ ಶಾಂತಿ. ಓಕೆ, ಹಸಿರು? ಹಸಿರು ನೇಚರ್. ಓಕೆ, ಕೇಸರಿ? ಪ್ರಕೃತಿ. ಕೇಸರಿ ಹಿಂದುತ್ವ. ಹಾಂ, ಓಕೆ ಓಕೆ. ಆಯ್ತಾ, ನಡುಟ್ಟು ಒಂದು ಚಕ್ರ ಉಂಟತ್ತೆ, ಚಕ್ರ. ಓಕೆ, ಐದು ಕಡ್ಡಿಲು ರೈಟ್. ಈತ ರಾಷ್ಟ್ರ ಲಾಂಛನದ ತಿರ್ತೊಂಜಿ ಪ್ರಾಣಿದ ಮೋನೆ ಪುಂಡತೆ, ಓ ಪ್ರಾಣಿ ಸಿಂಹ. ಓಕೆ, ಏತ್ ಮೋನೆ ಪುಂಡು? ಲೈಕ್ 4 ಮೊನೆ. ಓಕೆ, ಐದು ತೀರ್ಥದಾದ ಬರೋದು ಗತ್ತಿಜ. ಓಕೆ, ಅಲ್ಲ ಈ ವರ್ಷ ಏತನೇ ವರ್ಷದ 76. ಓಕೆ, ಥ್ಯಾಂಕ್ ಯು. ನಾನೊಂದು ಫೋಟೋ ತೋರಿಸ್ತೀನಿ, ಇದು ಯಾರು ಅಂತ ಗೆಸ್ ಮಾಡಬೇಕು. ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಡಮ್. ನೋಡಿ, ಕರೆಕ್ಟಾಗಿ ಆಯ್ತು, ಪರವಾಗಿಲ್ಲ. ಒಂದು 5 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು. ಲಾಲ್ ಬಹದ್ದೂರ್ ಶಾಸ್ತ್ರಿ, ಮತ್ತು ಮಹಾತ್ಮ ಗಾಂಧೀಜಿ, ಮತ್ತು ಜವಾಹರ್ಲಾಲ್ ನೆಹರು, ಮತ್ತು ಪ್ರಾಂತ್ಯ ಟೋಪಿ. ಓಕೆ, ಗಾಂಧೀಜಿಯವ್ರದ್ದು ಅಪ್ಪ ಅಮ್ಮನ ಹೆಸರು ಗೊತ್ತಾ? ಗಾಂಧೀಜಿನ ಅಪ್ಪ ಅಮ್ಮನ ಹೆಸರು ಗೊತ್ತಿಲ್ಲ. ಗಾಂಧೀಜಿದು ಫುಲ್ ನೇಮ್ ಏನು? ಮಹಾತ್ಮ ಗಾಂಧೀಜಿ, ಬಂಕಿಂಚಂದ್ರ ಮಹಾತ್ಮ ಗಾಂಧೀಜಿ. ಓಕೆ, ಅವ್ರ ಹೆಂಡತಿ ಹೆಸರು? ಅದು ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಈಗ ನಮ್ಮ ಇದು ತ್ರಿವರ್ಣ ಧ್ವಜ ಇದೆಯಲ್ಲ, ಅದ್ರಲ್ಲಿ 3 ಕಲರ್ ಇದೆಯಲ್ಲ, ಯಾವುದಿಲ್ಲ ಆ ಕಲರು? ಕೇಸರಿ, ಬಿಳಿ, ಹಸಿರು. ಓಕೆ, ಅದ್ರ ಮಧ್ಯ ಏನಿದೆ? ಮಧ್ಯ 24 ಕಾರ್ಯಗಳಲ್ಲಿರುವಂಥ ಚಕ್ರ ಇದೆ. ಏನು ಚಕ್ರ ಅದು? ಅದು ಧರ್ಮದ ಸಂಕೇತ ಆಗಿರ್ತದೆ. ಓಕೆ, ಕೇಸರಿ, ಬಿಳಿ, ಹಸಿರು ಈ 3 ಕಲರ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಕೇಸರಿ ಶೌರ್ಯ ಮತ್ತು ತ್ಯಾಗದ ಪ್ರತೀಕ, ಬಿಳಿ ಸತ್ಯ ಮತ್ತು ಶುದ್ಧತೆ ಪ್ರತೀಕ, ಹಸಿರು ಸೌಖ್ಯ ಮತ್ತು ಸಮೃದ್ಧಿಯ ಪ್ರತೀಕ. ಓಕೆ, ಈ ವರ್ಷ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ? 76ನೇ ವರ್ಷ. ಎಷ್ಟು? 76. 76ನೇ ವರ್ಷನಾ? ಓಕೆ, ಈಗ ನಮ್ಮದು ರಾಷ್ಟ್ರ ಲಾಂಛನ ಇದೆಯಲ್ಲ, ಅದರಲ್ಲಿ ಒಂದು ಪ್ರಾಣಿದ ಮುಖ ಇದೆಯಲ್ಲ, ಯಾವ ಪ್ರಾಣಿ ಅದು? ಅದರಲ್ಲಿ ಕುದುರೆ ಇದೆ, ಮತ್ತು ಸಿಂಹ ಇದೆ, ಮತ್ತು ಆನೆ, 3ಗಳು ಇದೆ. ಇದೆ. ಸಿಂಹದ ಎಷ್ಟು ಮುಖ ಇದೆ? ಸಿಂಹದು 4 ಮುಖ ಇದೆ, 3 ಮುಖ ಕಾಣ್ತುಂಟು, ಒಂದು ಮುಖ ಬ್ಯಾಕ್ ಇದೆ. ಹೌದೌದು. ಅದ್ರ ಕೆಳಗಡೆ ಒಂದು ಸ್ಲೋಗನ್ ಇರುತ್ತಲ್ಲ, ಏನದು? ಸತ್ಯಮೇವ ಜಯತೆ. ಒಂದು 4 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳಿ. ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಮತ್ತು ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಓಕೆ, ನಮ್ಮ ಬಾವುಟ ಇದೆಯಲ್ಲ ತ್ರಿವರ್ಣ ಧ್ವಜ, ಅದರಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಆರೆಂಜ್, ವೈಟ್ ಮತ್ತು ಗ್ರೀನ್. ಓಕೆ, ಅದರ ನಡುವಲ್ಲಿ ಒಂದು ಚಕ್ರ ಇದೆಯಲ್ಲ, ಅದು ಏನದು? ಅದು ಅಶೋಕ ಚಕ್ರ. ಓಕೆ, ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಓಕೆ, ಈಗ ನಮ್ಮದು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡೋದು? ಏನು ಮೇಡಮ್? ಇಂಡಿಪೆಂಡೆನ್ಸ್ ಡೇ ದಿನ ಮಾರ್ನಿಂಗ್ ನಮ್ಮ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರೆ ಅದನ್ನು? ಅದು ಡೆಲ್ಲಿಯಲ್ಲಿ ಮೇಡಮ್. ಎಲ್ಲಿ ಅದು? ಡೆಲ್ಲಿಯಲ್ಲಿ. ಡೆಲ್ಲಿ ಅದು ಸರಿ, ಇದು ಅದರ ಇದಿಲ್ಲ. ನಮ್ಮ ರಾಷ್ಟ್ರ ಗೀತೆ ಯಾವುದು? ನಮ್ಮ ಜನಗಣಮನ. ಓಕೆ, ನಾನೊಂದು ಫೋಟೋ ತೋರಿಸ್ತೀನಿ, ಇದು ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ. ಇದು ಯಾರ ಫೋಟೋ ಅಂತ ಗೆಸ್ ಮಾಡಿ. ಯಾರು ಗೊತ್ತಿಲ್ಲ. ಐಡಿಯಾ ಏನೇ ಐಡಿಯಾ? ಆಯಿತು, ಒಂದು 4 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳಿ. ಬಾಲಗಂಗಾಧರ್ ತಿಲಕ್, ಮತ್ತು ಮಹಾತ್ಮ ಗಾಂಧಿ, ನೆಕ್ಸ್ಟ್ ಬಿಪಿನ್ ರಾವತ್. ಯಾರು? ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಓಕೆ, ಈ ಸಲ ನಾವು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? 76. ಹಾಗೆ, ನಮ್ಮ ರಾಷ್ಟ್ರಗೀತೆ? ಇದು ಎಂತ ಜನಗಣ. ಓಕೆ, ಈಗ ರಾಷ್ಟ್ರ ಲಾಂಛನ ಇದೆಯಲ್ಲ, ಅದ್ರ ಕೆಳಗಡೆ ಒಂದು ಸ್ಲೋಗನ್ ಇದೆಯಲ್ಲ, ಅದಕ್ಕೆ ಏನು, ಅದರಲ್ಲಿ ಏನು ಅಂತ ಬರೆದಿರುತ್ತೆ? ಬ್ಲ್ಯಾಂಕ್. ನಾನು ಒಂಜಿ ಸ್ವಾತಂತ್ರ್ಯ ಹೋರಾಟಗಾರನ ಫೋಟೋ ತೋರಿಸ್ಪವೇರೆಗೆ ಒಂದು ಏರಂದು ಗೆಸ್ ಮಾಡ್ತಿಪ್ಪ ನಾವು. ಗಾಂಧೀಜಿ. ಓ, ಪಕ್ಕಂದನ ಒಂಜಿ ಗಾಂಧಿ ಊಟ ಬೈದಾರೆ ಕನ್ಫರ್ಮ್. ಜಾವ್ ಕನ್ಫರ್ಮ್ ರೈಟ್ ಎಂದು ಗೊತ್ತು. ಒಂಜಿ ನಾಲ ಇನ್ನು ಸ್ವಾತಂತ್ರ್ಯ ಹೋರಾಟಗಾರನ ಪುದರ್ಪಂದ್ರೆ ಸುಭಾಷ್ ಚಂದ್ರ ಬೋಸ್. ಓ ಸೂಪರ್, ಥ್ಯಾಂಕ್ ಯು. ಕರೆಕ್ಟ್ ಪಂಡರ್. ಓಕೆ, ಐತೆ ಒಂಜಿ 5 ಜನ ಸ್ವಾತಂತ್ರ್ಯ ಹೋರಾಟಗಾರನ ಪುದರ್ಪಂದ್ರೆ ಭಗತ್ ಸಿಂಗ್, ಬೊಕ್ಕ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬೊಕ್ಕ ಚಂದ್ರಶೇಖರ್ ಆಜಾದ್,
ಗಾಂಧೀಜಿ. ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ನೆಹರು. ಓಕೆ, ನಮ್ಮ ಒಂದು ತ್ರಿವರ್ಣ ಧ್ವಜ ಉಂಡತೆ ಐಟ್ ಏತ್ ಕಲರ್ ಮುಜ್ ಓಕೆ ನಡು ಟೊಂಜಿ ಬ್ಲೂ. ಓಕೆ ಐಟ್ ಅಶೋಕ ಚಕ್ರವು ಐಟ್ ಏತ್ ಕಡ್ಡಿ 24. ಓಕೆ ಇರೆ ಕೇಸರಿ ಕಲರ್ ಅದೇನು ರೆಪ್ರೆಸೆಂಟ್ ಮಾಡ್ಕೊಂಡು ಓಕೆ ರಾಷ್ಟ್ರಗೀತೆ ಹೋಗು ನಮ್ಮ ಜನಗಣ. ಓಕೆ, ನಾವು ಈ ವರ್ಷ ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? 74. 74. ಈಗ ರಾಷ್ಟ್ರಪಿತ ಅಂತ ಯಾರನ್ನ ಕರಿತೀವಿ? ಮಹಾತ್ಮ ಗಾಂಧಿ. ಅವ್ರ ಫುಲ್ ನೇಮ್ ಗೊತ್ತಾ? ದಾಮೋದರ ದಾಸ್ ಮಹಾತ್ಮ ಗಾಂಧಿ. ಹಂಗೆ ಓಕೆ ಓಕೆ. ಈಗ ಫ್ಲಾಗಲ್ಲಿ ಎಷ್ಟು ಕಲರ್ ಇದೆ ನಮ್ಮದು? 3. ಏನು ಯಾವುದೆಲ್ಲ ಕಲರ್ ಅದು? ಏನು ಯಾವ ಕಲರ್ ಎಲ್ಲ ಇದೆ? ವೈಟು, ಗ್ರೀನು, ಆಮೇಲೆ ಆರೆಂಜ್. ಆರೆಂಜಾ? ನಡುವಲ್ಲಿ ಏನಿದೆ? ನಡುವಲ್ಲಿ ವೈಟು. ಅಲ್ಲ, ಒಂದು ಚಕ್ರ ಇದೆ ತಾನೆ? ಹೌದು. ಏನು ಚಕ್ರ ಅದು? ಅಶೋಕ್ ಚಕ್ರ. ಓ, ಅದರಲ್ಲಿ ಎಷ್ಟು ಕಡ್ಡಿ ಇರುತ್ತೆ? ಗೊತ್ತಿಲ್ಲ. ಗೊತ್ತಿಲ್ವಾ? ನಮ್ಮ ರಾಷ್ಟ್ರಗೀತೆ ಗೊತ್ತಾ? ಪೂರ್ತಿಯಾಗಿ ಗೊತ್ತಿಲ್ಲ. ಪೂರ್ತಿ ಗೊತ್ತಿಲ್ಲ. ಅಲ್ಲ, ಯಾವುದು ಅಂತ ಗೊತ್ತಾ? ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಆಟಗಾರರ ಫೋಟೋ ಯಾರು ಅಂತ ನೀವು ಗೆಸ್ ಮಾಡ್ಬೇಕು ಇದನ್ನ. ಬಾಲಗಂಗಾಧರ ತಿಲಕ ನೋಡಿ ಕರೆಕ್ಟಾಗಿ. ಅಲ್ಲ, ಇದು ಸುಭಾಷ್ ಚಂದ್ರ ಬೋಸ್. ಓಕೆ, ಇದು ಯಾರು ಫೋಟೋ ಹಾಗಾದ್ರೆ? ಅದು ಕರೆಕ್ಟ ಇದ್ದು ಅವರು ಯಾರು? ಬಾಲಗಂಗಾಧರ ತಿಲಕ. ಬಾಲಗಂಗಾಧರ ಅಲ್ಲ, ಇದ್ರೆ ಇವರು ಹೆಂಗ್ ಕಾಣ್ತಾರಲ್ಲ. ಇದು ಹೆಂಗಿರ್ಬೇಕಾದ್ರೆ ಹೌದು, ಅಷ್ಟು ಗೊತ್ತಾಗೋದಿಲ್ಲ ಅದು. ಗೊತ್ತಾಗ್ತಾ ಇಲ್ವಾ? ಓಕೆ, ನಮ್ದು ಸ್ವಾತಂತ್ರ್ಯ ಹೋರಾಟಗಾರ ಒಂದು 3-4 ಜನರ ಹೆಸರು ಹೇಳಿ. ಅದೇ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದರು, ತುಂಬ ಜನ, ವಲ್ಲಭಭಾಯಿ ಪಟೇಲ್, ಗಾಂಧೀಜಿ ಎಲ್ಲರೂ. ರಾಷ್ಟ್ರಪಿತ ಅಂತ ಯಾರನ್ನ ಕರೀತಾರೆ? ಮಹಾತ್ಮ ಗಾಂಧಿ ಅಲ್ಲ, ಅವರು ನಮ್ಮ. ಓಕೆ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಓಕೆ, ನಮ್ಮ ಫ್ಲಾಗ್ ಇದೆಯಲ್ಲ, ಅದರಲ್ಲಿ ಎಷ್ಟು ಕಲರ್ ಇದೆ? ಫ್ಲಾಗ್ 3 ಕಲರ್. ಯಾವುದೆಲ್ಲ? ಅದೇ ಕೇಸರಿ, ಬಿಳಿ, ಹಸಿರು. ಕೇಸರಿ ಕಲರ್ ಏನ ರೆಪ್ರೆಸೆಂಟ್ ಮಾಡುತ್ತೆ? ಕೇಸರಿ ಕಲರ್ ನಮ್ಮ ಶಾಂತಿ. ಓಕೆ, ವೈಟು? ವೈಟ್ ಇದು ಒಂದು ಎಲ್ಲರೂ ಇದಾಗಬೇಕು ಅಂತ ಒಂದು. ಹಸಿರು ಏನು? ಹಸಿರು ಕ್ರಾಂತಿ ಇದು ಅಲ್ಲ, ಕೇಸರಿ ಇದು ಕ್ರಾಂತಿ, ಹಸಿರು ಇದು ವೈಟ್ ಶಾಂತಿ, ಇದು ಇದಾಗಬೇಕು ಅಂತೇಳಿ ನಾವು ಅಲ್ವಾ. ಹಸಿರು ನಡುವಲ್ಲಿ ಏನಿದೆ ಹೇಳಿ? ಚಕ್ರ 24 ಗೆರೆ. ಓಕೆ ಓಕೆ, ಏನು ಚಕ್ರ ಅದು? ಅಶೋಕ್ ಚಕ್ರ. ಓಕೆ, ನಮ್ಮದು ರಾಷ್ಟ್ರ ಲಾಂಛನ ಇದೆಯಲ್ಲ, ಅಲ್ಲೊಂದು ಪ್ರಾಣಿದ ಮುಖ ಇದೆಯಲ್ಲ, ಯಾವ ಪ್ರಾಣಿ? ಸಿಂಹ ಅಲ್ಲ. ಓಕೆ, ಎಷ್ಟು ಮುಖ ಇರುತ್ತೆ? ಸಿಂಹ 4 ಅಲ್ಲ. ಓಕೆ, ಅದ್ರ ಕೆಳಗಡೆ ಏನೋ ಬರ್ದಿರುತ್ತಲ್ಲ? ಹೌದು, ಅದು ಅಶೋಕನ ಇದಲ್ವಾ? ಏನು ಇದು ಬರ್ತಾರೆ. ಮಹಾತ್ಮ ಗಾಂಧಿ. ಕನ್ಫರ್ಮ್ ಎಂಚ ಹೆಂಗೆ ಗೊತ್ತುಂಟು? ಲಾಯರ್ ಆದಿಪ್ಪನಾಗೆ. ಓ ಸೂಪರ್. ನೀರು ಬಾರಿ ಹೆಂಗದ ಪಾಠ ಬನಿಯರ ಬಚ್ಚಿ ಸುಭಾಷ್ ಚಂದ್ರ ಬೋಸ್. ಕರೆಕ್ಟ್, ರೆಡ್ಡೆಲ್ಲ ಸರಿ ಪಂಡದ. ಕಲರ್ ಪ್ರಿಂಟ್ ಆಗಿದ್ರೆ ಹೇಳ್ಬೋದಿತ್ತಾ? ಹೇಳ್ಬೋದಿತ್ತು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಡೌಟ್ ಆಗ್ತಿದೆ. ಹೌದು. ಹೌದಾ? ಇದು ತುಂಬ ಆಯ್ತು ಬಿಡಿ, ಒಂದು 4 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳಿ. ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗತ್ ಸಿಂಗ್, ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಓಕೆ, ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಪ್ರಧಾನ ನೆಹರು. ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಓಕೆ, ನಮ್ಮ ಫ್ಲಾಗಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಕೇಸರಿ, ಬಿಳಿ, ಹಸಿರು. ಓಕೆ, ಮಧ್ಯ ಏನಿದೆ? ಅಶೋಕ ಚಕ್ರ. ಓಕೆ, ಎಷ್ಟು ಕಡೆ ಇದೆ ಅದರಲ್ಲಿ? 24. ಓ, ಥ್ಯಾಂಕ್ ಯು ಸರ್. ಈಗ ನಮ್ಮ ಸ್ವಾತಂತ್ರ್ಯ ನಮ್ಗೆ ಯಾವಾಗ ಸಿಕ್ಕಿದ್ವಿ ಸರ್? ಆಗಸ್ಟ್ 15, 1947, ಆಗಸ್ಟ್ 15. ಓಕೆ ಓಕೆ, ನಾವು ರಾಷ್ಟ್ರಪಿತ ಅಂತ ಯಾರನ್ನ ಕರಿತೀವಿ? ಮಹಾತ್ಮ ಗಾಂಧಿ. ಓಕೆ, ಮಹಾತ್ಮ ಗಾಂಧೀಜಿಯವ್ರ ಫುಲ್ ನೇಮ್ ಗೊತ್ತಾ? ಮಹಾತ್ಮ ಫುಲ್ ನೇಮ್ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ನಮ್ಮ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಯಾರು? ಮೊದಲ ಪ್ರಧಾನಿ ನೆಹರು ಅಲ್ಲ. ಓಕೆ, ನಮ್ಮ ಫ್ಲಾಗಲ್ಲಿ ಎಷ್ಟು ಕಲರ್ ಇದೆ? ಫ್ಲಾಗಲ್ಲಿ 3 ಕಲರ್. ಯಾವುದೆಲ್ಲ? ಗ್ರೀನ್, ಬಿಳಿ, ಹಸಿರು. ಓಕೆ ಓಕೆ, ಏನಿದೆ ಮಧ್ಯ ಏನಿದೆ ಹೇಳಿ? ಮಧ್ಯ ಚರ್ಕ ಇದೆ. ಚರ್ಕದ ಹಾಂ, ಅದಕ್ಕೆ ಏನು ಏನು ಯಾವ ಚಕ್ರಕ್ಕೆ ಏನು ಹೆಸರು? ಅದಕ್ಕೆ ಚಕ್ರ ಅದು. ರಾಷ್ಟ್ರಗೀತೆ ಯಾವುದು ನಮ್ಮದು? ರಾಷ್ಟ್ರಗೀತೆ ಜನಗಣ ಮನ. ಓಕೆ ಓಕೆ, ಯಾರು ಬರ್ದಿದ್ದನ್ನ? ಅದು ಗೊತ್ತಿಲ್ಲ. ಇದು ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ. ಇದು ಯಾರು ಅಂತ ನೀವು ಗೆಸ್ ಮಾಡಬೇಕು. ವೀರ್ ಸಾವರ್ಕರ್. ಹಾಂ, ವೀರ್ ಸಾವರ್ಕರ್. ಓಕೆ, ಈ ಸಲ ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್?
ಅವ್ರು ಅಲ್ಲೇ ಹೇಳಿಲ್ಲ, ಇಲ್ಲಿ ಓಡ್ಕೊಂಡ್ಬಂದು ಹೇಳ್ತಿದ್ದಾರೆ. 76. ರಾಷ್ಟ್ರಪಿತ ಅಂತ ನಾವು ಯಾರನ್ನ ಕರಿತೀವಿ? ಜವಾಹರ್ಲಾಲ್ ನೆಹರು. ಯಾರನ್ನ? ಮಹಾತ್ಮ ಗಾಂಧಿ. ಓಕೆ. ನಮ್ಮ ದೇಶ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ? ಜವಾಹರ್ಲಾಲ್ ನೆಹರು. ಓಕೆ. ನಮ್ಮ ಫ್ಲಾಗಲ್ಲಿ ಎಷ್ಟು ಕಲರ್ ಇದೆ? 3. ಯಾವುದೆಲ್ಲ? ಕೇಸರಿ ಬಿಳಿ ಹಸಿರು. ಓಕೆ. ಓಕೆ. ಒಂದು ಚಕ್ರ ಇದೆಯಲ್ಲ, ಏನು ಚಕ್ರ? ಅದ್ರ ಅಶೋಕ್ ಚಕ್ರ. ಏನ? ಅಶೋಕ್ ಚಕ್ರ. ಎಷ್ಟು ಕಡ್ಡಿ ಇದೆ ಅದರಲ್ಲಿ 24. ಓಕೆ. ಯಾವ ಕಲರ್ ಇರುತ್ತೆ? ಬ್ಲೂ. ಓಕೆ. ನಮ್ಮ ರಾಷ್ಟ್ರಗೀತೆ? ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆ ಜನಗಣಮನ. ಯಾರು ಬರ್ದಿದ್ದು? ರವೀಂದ್ರನಾಥ್ ಟಾಗೋರ್. ಓಕೆ. ಇದು ಇವಾಗ ನಮ್ಮದು ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡೋದು? ಡೆಲ್ಲಿ. ಎಲ್ಲಿ? ಅದು ಗೊತ್ತಿಲ್ಲ. ಸಲ ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ನಾವು? 75. ಯಾವುದು? 75. ರಾಷ್ಟ್ರಪಿತ ಯಾರು? ಗಾಂಧೀಜಿ. ಓಕೆ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ? ನೆಹರು. ಓಕೆ. ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಯಾರು ಬರ್ದಿದ್ದು? ರವೀಂದ್ರನಾಥ್ ಟಾಗೋರ್. ಓಕೆ. ನಮ್ಮ ಫ್ಲಾಗಲ್ಲಿ ಎಷ್ಟು ಕಲರ್ ಇರೋದು? 3 ಕಲರ್. ಯಾವುದಿಲ್ಲ? ಕೇಸರಿ ಬಿಳಿ ಹಸಿರು. ಮಧ್ಯ ಏನಿದೆ? ಅಶೋಕ ಚಕ್ರ. ಎಷ್ಟು ಕಡ್ಡಿ ಇದೆ ಅದರಲ್ಲಿ? ಇಲ್ಲಿ 51. ಯಾವ ಕಲರ್ ಅದು? ಅದು ನೀಲಿ. ಓಕೆ. ಈಗ ರಾಷ್ಟ್ರ ಲಾಂಛನ ಇದೆಯಲ್ಲ, ಅದರಲ್ಲಿ ಒಂದು ಪ್ರಾಣಿದ ಮುಖ ಇದೆಯಲ್ಲ, ಯಾವ ಪ್ರಾಣಿ? ಸಿಂಹ. ಓಕೆ. ಎಷ್ಟು ಮುಖ ಇದೆ? 3. ಅದ್ರ ಕೆಳಗಡೆ ಏನು ಬರ್ತಿದೆ? ಸತ್ಯಮೇವ ಜಯತೆ. ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ. ನನಗೆ ಅಂದಾಜು ಆಗೋದಿಲ್ಲ. ನೋಡಿ ನೋಡಿ ಯಾರು ಅಂತ ಹೇಳುದು ನೋಡಿಪ್ಪ. ಅಂದಾಜು ಆಗೋದಿಲ್ಲಪ್ಪ. ಸುಮ್ಮನೆ ನಾವು ಹೇಳಿ ಯಾರಿರ್ಬೋದು ಹೇಳಿ. ಇನ್ನು ನನಗೆ ಅಂದಾಜು ಆಗೋದಿಲ್ಲ ಸುಮ್ಮನೆ. ಆಯ್ತು ಬಿಡಿ, ಒಂದು 2-3 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳಿ. ಯಾರು ಯಾರು ಅಂತ ಹೇಳೋದು? ಹಾಂ ಹೇಳಿ. ಗಾಂಧೀಜಿ, ಮತ್ತು ನೆಹರು, ಮತ್ತು ಸುಭಾಷ್ ಚಂದ್ರ ಬೋಸರು, ಮತ್ತು ಎಲ್ಲರೂ ಇದ್ದಾರೆ. ನಮಗೆ ಹೆಸರೆಲ್ಲ ಮರ್ತೋಗಿದೆ. ಓಕೆ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ನೆಹರು. ಓಕೆ. ರಾಷ್ಟ್ರಪಿತ ಅಂತ ಯಾರನ್ನ ಕರಿತೀವಿ? ಗಾಂಧೀಜಿಯನ್ನು. ಓಕೆ. ನಮ್ಮ ರಾಷ್ಟ್ರ ಧ್ವಜ ಇದೆಯಲ್ಲ, ನಮ್ಮ ತ್ರಿವರ್ಣ ಧ್ವಜ, ಅದರಲ್ಲಿ ಎಷ್ಟು ಕಲರ್ ಇರೋದು? 3 ಕಲರ್. ಯಾವುದೆಲ್ಲ? ಕೇಸರಿ ಬಿಳಿ ಹಸಿರು. ಓಕೆ. ಮಧ್ಯ ಒಂದು ಚಕ್ರ ಇದೆಯಲ್ಲ, ಅದಕ್ಕೆ ಏನು ಹೆಸರು? ತ್ರಿವರ್ಣ ಚಕ್ರ. ನಮ್ಮ ರಾಷ್ಟ್ರಗೀತೆ ಗೊತ್ತಾ? ಗೊತ್ತು, ಹೇಳಲಿಕ್ಕೆ ಬರೋದಿಲ್ಲ. ಓಕೆ. ಯಾವ್ದು ಹೇಳಿ? ಜಸ್ಟ್ ಒಂದು ಗೆರೆ. ಜನಗಣಮನ. ಯಾರು ಬರ್ದಿದ್ದದನ್ನ? ಅದು ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಹೇಳ್ಬೇಕಲ್ಲ. ರಾಷ್ಟ್ರಪಿತ ಯಾರು? ಏರಂದು ಪನ್ಪುನೆ ಇಂಕ್ ಏಪದ ದುಂಬುದ. ಇತ್ಯದ ರಾಷ್ಟ್ರಪಿತ ಯಾರು? ಇತ್ಯದ ಪೊಂಜು ಇಂಕ್ ಸರಿ ಕುಂದಾರ ಗೊತ್ತಿದ್ದು. ಓಕೆ. ಫ್ಲಾಗ್ ಡೇತ್ ಕಲರ್ ಉಂಟು? ಮೂಜಿ ಕಲರ್ ಉಂಟು. ಓ ಪೂರ ಕೇಸರಿ ಬಿಳಿ ಹಸಿರು. ಓಕೆ. ಆಯ್ತು. ಮಧ್ಯದ ಅದೊಂದು ಚಕ್ರ. ಓ ಚಕ್ರವು. ಓ ಚಕ್ರವು. ನಾಲ್ಕು ಒಂದು ಸ್ವಾತಂತ್ರ್ಯ ಹೋರಾಟಗಾರ ನೆನಪಿರ್ತಾನೆ. ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಕಸ್ತೂರಿಬಾ. ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧಿ. ಓಕೆ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ? ನೆಹರು. ಓಕೆ. ನಮ್ಮ ಫ್ಲಾಗ್ ಏತ್ ಕಲರ್ ಉಂಟು? ಮೂಜಿ ಕಲರ್. ಓ ಪೂರ ಕೇಸರಿ ಬಿಳಿ ಹಸಿರು. ನಡುಡ್ದಾದಪ್ಪನು? ಅಶೋಕ್ ಚಕ್ರ. ಓಕೆ. ಉದಾದ ಓ ಕಲರ್? ನೀಲಿ ಕಲರ್. ಓಕೆ. ಏತ್ ಕಡ್ಡಿತ್ತು? ರಾಷ್ಟ್ರಗೀತೆ ಜನಗಣಮನ. ಏರು ಬರೀತೀನಿ? ರವೀಂದ್ರನಾಥ್ ಟಾಗೋರ್. ಓಕೆ. ಮಹಾತ್ಮ ಗಾಂಧಿನ ಗೊತ್ತುಂಟು. ಹಾಂ. ಬೊಕ್ಕ ನಮ್ಮ ಸುಭಾಷ್ ಚಂದ್ರ ಬೋಸ್, ಬೊಕ್ಕ ವಿವೇಕಾನಂದ. ರಾಷ್ಟ್ರಪಿತ ಯಾರು? ರಾಷ್ಟ್ರ ಮಹಾತ್ಮ ಗಾಂಧಿ. ಓಕೆ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ? ಜವಾಹರ್ಲಾಲ್ ನೆಹರು. ನಮ್ಮ ಫ್ಲಾಗ್ ಡೇತ್ ಕಲರ್? ಮೂಜಿ ಕಲರ್. ಓ ಪೂರ ಕೇಸರಿ ಬಿಳಿ ಹಸಿರು. ಓಕೆ. ಬಿಳಿ ಉಂಡತೆ ಒಯ್ತ ಸಂಕೇತ? ಶಾಂತಿ. ಓಕೆ. ಆಯ್ತು. ನಡುಟು ಒಂದು ಚಕ್ರದಾದ ಬಂದ್ಬೇರೆ? ಅಶೋಕ ಚಕ್ರ. ಓಕೆ. ನಮ್ಮ ಒಂದು ರಾಷ್ಟ್ರ ಲಾಂಛನ ಉಂಡತಾ? ಐಟು ಒಂದು ಪ್ರಾಣಿ ಉಂಡದು, ಪ್ರಾಣಿದ ಮೌನ ಉಂಡತೆ ಓವು? ಸಿಂಹ ಉಂಡು, ಮುಖ ನವಿಲು ಉಂಡದು. ರೆಡ್ಡಿ. ಓಕೆ. ಓಕೆ. ಆಯ್ತು. ತಿರ್ತೊಂಜಿದ ಅದನ್ನು ಬರೆದು ಬರುತ್ತೆ ಹೌದದ? ಏನಿದೆ ನನ್ನದು ಓಡದೆ ಓದು ಓ ಬರದೆ ಐಟ್ ಐಟ್ ಒಂದು ಸ್ಲೋಗನ್ ಬರೆದು ಉಂಟು ಅದಂದ್ರೆ ನೆನಪರಬಿದೆ. ಓಕೆ. ಈ ವರ್ಷ ನಮ್ಮ 8ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. 8ನೇ 76. ಓಕೆ. ಥ್ಯಾಂಕ್ ಯು. ಯಾರು? ಗಾಂಧಿ. ಮಹಾತ್ಮ ಗಾಂಧಿ. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು ಸರ್? ಜವಾಹರ್ಲಾಲ್ ನೆಹರು. ನಮ್ಮ ರಾಷ್ಟ್ರಗೀತೆ? ರಾಷ್ಟ್ರಗೀತೆ ಜನಗಣಮನ. ಬರ್ದಿದ್ದು?
ಬರೆದಿದ್ದು ರವೀಂದ್ರನಾಥ್ ಟ್ಯಾಗೋರ್. ಓಕೆ, ಇವ್ರು ಮಹಾತ್ಮ ಗಾಂಧೀಜಿ ಅವ್ರದ್ದು ಫುಲ್ ನೇಮ್ ಏನು? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಓಕೆ, ಬಾಪೂಜಿ ಅಂತ ಯಾರನ್ನ ಕರೀತಾರೆ? ಅವರನ್ನ ಗಾಂಧೀಜಿನ ಕರೀತಾರೆ ಅಂತ ಹೇಳ್ತೀರಾ? ಓಕೆ, ನಮಗೆ ಈಗ ಇಂಡಿಪೆಂಡೆನ್ಸ್ ಡೇ ದಿನ ಮಾರ್ನಿಂಗ್ ಪ್ರಧಾನಿ ಫ್ಲಾಗ್ ಹೋಸ್ಟ್ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರೆ ಅದನ್ನು? ಕೆಂಪು ಕೋಟೆಯಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು. 4 ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪುದರ್ ಒಂಜಿ ನಮ್ಮ ಗಾಂಧೀಜಿ ಬುಕ್ಕೊಂಜಿ ನೆಹರು ಬುಕ್ಕ ಅವೇ 2-3 ಜನ ಆತೆ ಸಾಧಾರಣ ಮಟ್ಟಿಗೆ ಇಂಕ್ಲು ಪೂರ ಒಂದ ಮರತ್ತು ಪೋಂಡು ಪೂರ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಸರಿ ಗೊತ್ತು. ಓಕೆ, ರಾಷ್ಟ್ರಪಿತ ಅಂದೇರೇನು ಲೆಪ್ಪು? ಆರ್ನೆಲ್ಲ ಸರಿ ಗೊತ್ತು ಪಂಡ ಇಂಕ್ಲು ಬಂದ ಆತ್ತು ಮತ್ತು ಸಿಲ್ವಲಿಕ್ಕೆ ಬಂದಾಗ ನಮ್ಮ ಫ್ಲಾಗ್ ಡೇತ್ ಕಲರ್ ಉಂಟು? ಫ್ಲಾಗ್ 3 ಕಲರ್, ಗೋಪುರ ಬಿಳಿ, ನೀಲಿ, ಹಸಿರು ಬಿಳಿ, ಕೇಸರಿ ಬಿಳಿ, ಹಸಿರು ಆತೆ. ಓಕೆ ಓಕೆ, ಆಯ್ತಾ. ಮಿಡ್ಲಿಡ್ ಒಂದು ಚಕ್ರ ಉಂಟದೆ, ಹೌದದೇ? ಅವು ಒಂದು ಎಂಜಿನ ಮಹಾತ್ಮ ಗಾಂಧಿನ ಒಂದು ಚರಕ, ಮಹಾತ್ಮ ಗಾಂಧಿನ ಚರಕದ. ಓಕೆ ಓಕೆ ಓಕೆ, ಆಯ್ತಾ. ಒಂದು ರಾಷ್ಟ್ರ ಲಾಂಛನಡ್ ಒಂದು ಪ್ರಾಣಿದ ಮೋನೆ ಉಂಟದೆ, ಅವು ಶಿವ. ಏತ್ ಮೋನೆ ಉಂಟೈತೆ? ಮೂಜಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಈ ವರ್ಷ ನಮ್ಮ 8ನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. 77. ಓಕೆ, ನಮ್ಮ ರಾಷ್ಟ್ರಗೀತೆ ಜನಗಣಮನ ಏರು ಬರೀತೀನಿ ಠಾಕೂರ್. ಓಕೆ ಓಕೆ ಓಕೆ, ಈ ಸರ್ತಿ ನಮ್ಮ ಪ್ರತಿ ವರ್ಷ ಅಲ್ಲ ನಮ್ಮ ದೇಶದ ಪ್ರಧಾನಿ ನಮ್ಮ ಫ್ಲಾಗ್ ಹೋಸ್ಟ್ ಮಲ್ಪು ಇರುತ್ತೆ ಇಂಡಿಪೆಂಡೆನ್ಸ್ ಡೇ ಓಲ್ ಮಲ್ಪುನು ಕೆಂಪುಕೋಟೆ. ಓಕೆ, ಈ ರಾಷ್ಟ್ರ ಇವನ್ ರಾಷ್ಟ್ರ ಧ್ವಜಟ್ 3 ಕಲರ್ ಉಂಡತೆ ನಮ್ಮ ತ್ರಿವರ್ಣ ಧ್ವಜ, ಅವು ಕಲರ್ ಪೂರ ಕೇಸರಿ ಬಿಳಿ ಹಸಿರು ನಡುಟ್ ದಾದು ಉಂಡು. ಅಶೋಕ ಚಕ್ರ. ಓಕೆ, ಅವು ಕಲರ್ ಉಂಡು. ನೀಲಿ, ಅಶೋಕ ಚಕ್ರ ನೀಲಿ. ಏತ್ ಕಡ್ಡಿ ಉಂಡಾಯ್ತು? 24. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈಸಿ ಪ್ರಶ್ನೆಗೆ ನಮ್ಮ ಜನ ಅದೆಷ್ಟು ಪೇಚಿಗೆ ಸಿಕ್ಕಾಕೊಂಡ್ರು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೇಮಾ ಜಯರಾಮ್ ಜೊತೆ ಧನುಷ್ ಪುತ್ತೂರು, ಸುದ್ದಿ ನ್ಯೂಸ್ ಪುತ್ತೂರು.